ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೇನೆ ಮದುವೆ ಜವಳಿಗಳ ಅಪೂರ್ವ ಸಂಗ್ರಹಗಳ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ಅಡುಗೆ ಮನೆ ಅಂದ್ರೆ ನಮ್ಗೆಲ್ರಿಗೂ ಸ್ಪೆಷಲ್ ಆಗಿರೋ ಪ್ಲೇಸ್. ಇಲ್ಲೇನೆ ನಾವು ಸ್ಪೆಷಲ್ ಆಗಿರೋ ವೆರೈಟಿ ಡಿಶಸ್ ಗಳನ್ನ ಕಾಣೋಕೆ ಸಾಧ್ಯ. ಹೀಗೆ ನಮ್ಮ ಅಡುಗೆ ಮನೆಗೂ ಕೂಡ ಇವತ್ತು ವಜ್ರಮ್ಮರವರು ಬಂದಿದ್ದಾರೆ. ಅಂದ್ರೆ ವಜ್ರಾಕ್ಷಿ ಅವರು ಬಂದು ಯಾವ ರೆಸಿಪಿನ ಹೇಳ್ಕೊಡ್ತಾ ಇದ್ದಾರೆ ಅಂತ ಅವ್ರ ಹತ್ರನೇ ಕೇಳೋಣ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ವಜ್ರಮ್ಮ. ನಮಸ್ಕಾರ. ಹೇಗಿದ್ದೀರಾ? ಸೌಖ್ಯದಲ್ಲಿದ್ದೀನಿ. ಬಹಳ ದಿನಗಳ ಬಳಿಕ ಮತ್ತೆ ಬಂದಿದ್ದೀರಾ ವೇದಿಕೆಗೆ. ಹೇಗ ಅನಿಸ್ತಾ ಇದೆ ಇವತ್ತು? ಇದು ನಮ್ಮದೇ ಮನೆ ಅಲ್ಲ, ಯಾವತ್ತು ಬರ್ತಾ ಇದ್ದೇನೆ, ಆದ ಕಾರಣ ನನಗೆ ವಿಶೇಷ ಏನು ಕಾಣಲಿಲ್ಲ. ಇವತ್ತು ಯಾವ ಸ್ಪೆಷಲ್ ಡಿಶ್ ಮಾಡ್ಕೊಡ್ಬೇಕು? ಇವತ್ತು ಕಲ್ತಪ್ಪ ಅಂತ ಮಾಡ್ತೇನೆ. ಕಲ್ತಪ್ಪ ನಮ್ಮ ತುಳುನಾಡಿನಲ್ಲಿ. ಹೌದು, ತುಳುನಾಡಿದ್ದೆ. ಗೆಂದದಡ್ಡೆ ಅಂತ ಹೇಳ್ತೀವಿ. ಗೆಂದದಡ್ಡೆ. ಇದರ ಉಪಯೋಗಗಳೇನಾದ್ರು ನಮಗೆ ಹೇಳೋದಾದ್ರೆ? ಆರೋಗ್ಯಕ್ಕೆ ಒಳ್ಳೇದೆ, ಅದರಲ್ಲಿ ವಿಶೇಷ ಏನಿಲ್ಲ, ಎಲ್ಲರಿಗೂ ಗೊತ್ತಿದ್ದದ್ದೇ. ಓಕೆ ವಜ್ರಮ್ಮ, ಇವತ್ತು ಅಡ್ಗೆ ಮನೆಯಲ್ಲಿ ಕಲ್ತಪ್ಪ ಹೇಳ್ಕೊಡ್ತಾ ಇದ್ರೆ ಇದ್ರ ಜೊತೆಗೆ ಇನ್ನೊಂದು ರೆಸಿಪಿ ಇರ್ಬೇಕಲ್ಲ? ಹೌದು, ಅದು ಎಳ್ಳು ಜ್ಯೂಸ್. ಎಳ್ಳು ಜ್ಯೂಸ್ ಇವತ್ತು ಇದು ಕೂಡ ಆರೋಗ್ಯಕ್ಕೆ ತುಂಬಾ. ಈಗ ಎಲ್ಲ ಬೇಕಾದದ್ದೇ ಅಲ್ಲ, ಚಳಿಕಾಲ, ಚಳಿ ಮತ್ತು ಸೆಕೆ ಕೂಡ ಇರುತ್ತೆ ಇವಾಗ. ಅದಕ್ಕಾಗಿ ಇದು ತಂಪಾಗಿ ಇರ್ಬೇಕು ನಮ್ಮ ಮೈ, ಅದಕ್ಕಾಗಿ ಕಲ್ತಪ್ಪ ಮತ್ತು ಜ್ಯೂಸ್ ಮಾಡ್ತೇನೆ. ತುಂಬಾ ಅನುಭವಸ್ಥರು ಬಂದಾಗ ಈ ತರ ನಮಗೆ ಆರೋಗ್ಯಕ್ಕೆ ಹಿತದೃಷ್ಟಿಯಿಂದ ಮೊದಲಿನವರಿಗೆಲ್ಲ ಗೊತ್ತಿರ್ಬೋದು, ಆದ್ರೆ ಈಗಿನವರಿಗೆಲ್ಲ ಗೊತ್ತಿಲ್ಲಲ್ಲ. ಹೌದು, ಹಾಗಾಗಿ ಕಲಿಸುವ ಅಂತ. ಹಾಗಾದ್ರೆ ಅಡುಗೆ ಮನೆಗೆ ಹೋಗೋಣ. ಆಯ್ತು ವಜ್ರಮ್ಮ, ಮೊದ್ಲಿಗೆ ನಮಗೆ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ನಾನು ಕಲ್ತಪ್ಪ ಅಂತ ಮಾಡ್ತೇನೆ. ಅದಕ್ಕೆ ಇದು ಅಕ್ಕಿ, ಅದು 4 ಗಂಟೆ ಇದು ಬೇಕು, ನೆನೆಸಿಡ್ಬೇಕು. ಸ್ಟಾರ್ಟ್ ಮಾಡೋಣ. ಆಯ್ತು, ಸರಿ. ಮೊದಲಿಗೆ ಒಂದು ಜಾರ್ ಇದು ಬೇಕು, ಮಿಕ್ಸಿ ಜಾರ್. ಹೌದು, ಸುರಿಗೆ ಸ್ಟಾರ್ಟಿಗೆ ಇದನ್ನು ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. 4 ಗಂಟೆಗಳ ಆಮೇಲೆ 4 ಗಂಟೆ ನೆನೆಸಿಡ್ಬೇಕು. ಆಮೇಲೆ ಈ ತೆಂಗಿನಕಾಯಿ ಸ್ವಲ್ಪ ಹಾಕ್ಲಿಕ್ಕೆ ಉಂಟು, ತುರಿ. ಆಮೇಲೆ ಬೆಲ್ಲ ಹಾಕ್ತಾ ಇದ್ದೇನೆ. ಇದು ಸ್ವೀಟ್ ಆಗಿರುತ್ತೆ. ಹೌದೌದೌದೌದು. ಸ್ವಲ್ಪ ಉಪ್ಪು ಹಾಕ್ತೇನೆ, ಸ್ವಲ್ಪ. ಅದು ಬೆಲ್ಲ ಹಾಕುವುದಕ್ಕೆ ಜಾಸ್ತಿ ಉಪ್ಪು ಹಾಕಬಾರ್ದು. ಈಗ ಇದು ಸ್ವಲ್ಪ ನೀರು ಹಾಕಿ ರುಬ್ಬೇಕು. ನೀರೆಷ್ಟು ಹಾಕ್ಬೇಕು? ಹಾಕಿ ಒಂದು ಹಿಟ್ಟಿನ ಹದಕ್ಕೆ ಬರೋ ತರ ನಾವು ಹಾಕೋಬೇಕು. ಈಗ ಇದು ಆಗ್ಲಿ, ಆಮೇಲೆ ಬೇಕಾದ್ರೆ ಹಾಕ್ಬೋದು. ಹಿಟ್ಟು ಹದ ಆಗಿದೆ ಅನ್ಸುತ್ತೆ. ಅದನ್ನು ಒಂದು ಇದಕ್ಕೆ ಹಾಕ್ಬೇಕು, ಬೌಲಿಗೆ. ಹೌದು, ಅಲ್ಲೇ ಇದೆ ಬೌಲ್. ಇದನ್ನು ನಾನು ಈಗ ಬೌಲಿಗೆ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಗ್ರೈಂಡ್ ಮಾಡಬೇಕು, ಎಲ್ಲ ಇಂಗ್ರೀಡಿಯೆಂಟ್ಸ್ ಗಳನ್ನ ಸೇರಿಸಿಕೊಂಡು. ಹೌದು, ಸಾಧಾರಣ ಆದ್ರೆ ಸಾಕು, ತೊಂದರೆ ಇಲ್ಲ. ಇದರಲ್ಲಿ ಅಂದ್ರೆ ಇಷ್ಟೇ ಆಯ್ತು.
ಈನೋ ಪೌಡರ್ ಸ್ವಲ್ಪ ಈನೋ ಪೌಡರ್ ಹಾಕ್ತೇನೆ, ಬೇಗ ಉಪ್ತದೆ. ಓಕೆ. ಈಗಲೇ ನಾವು ಸ್ಮೂತ್ ಆಗ್ತದೆ ತಿನ್ನುವಾಗ. ಈಸ್ಟ್ ಎಲ್ಲ ಯೂಸ್ ಮಾಡ್ತೇವೆ, ಅದು ಎಲ್ಲ ಮಾಡೋದಿಲ್ಲ. ಹೌದು, ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಓಕೆ. ಅದಕ್ಕಾಗಿ ಈನೋ ಪೌಡರ್ ಸ್ವಲ್ಪ. ಮತ್ತು ಸ್ಪೂನ್ ಬೇಕು ಇದಕ್ಕೆ. ಓಕೆ. ಒಂದು ತವಾ, ಎಣ್ಣೆ ಹಾಕಿ ಅದು ಬಿಸಿ ಆಗ್ಬೇಕಾ ಎಣ್ಣೆ? ಹೌದು, ಸ್ವಲ್ಪ ಎಣ್ಣೆ ಹಾಕಿ. ಓಕೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು ಸಾಕು. ಆಮೇಲೆ ಸ್ವಲ್ಪ ತುಪ್ಪ ಹಾಕ್ತೀನಿ. ಓಕೆ. ಎಣ್ಣೆ ಜೊತೆ ತುಪ್ಪನೂ ಹಾಕಬೇಕು. ಹೌದು ಹೌದು, ರುಚಿ ಆಗ್ತದಲ್ಲ. ಅದು ಕಾಯ್ಬೇಕು, ಚೆನ್ನಾಗಿ ಎಣ್ಣೆ ಸ್ವಲ್ಪ ಕಾಯಿ ತುಪ್ಪದ ಜೊತೆ. ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ನೀರುಳ್ಳಿ ಹಾಕ್ತಾ ಇದ್ದೇನೆ. ಈರುಳ್ಳಿ ಕಡು ಬೂದು ಬಣ್ಣ ಆಗೋ ತನಕ ಸ್ವಲ್ಪ ಆಗ್ಬೇಕು. ಇದು ನೀವು ಇದು ಹೆಸರುಬೇಳೆ. ಒಗ್ಗರಣೆ ಜೊತೆಗೆ ಹಾಕೊಳ್ಳೋದಾ ಹೆಸರು ಬೇಳೆ? ಹೌದೌದು, ಅದು ಅಂದ್ರೆ ದಾಲ್ ಹಾಕ್ಬಹುದು, ಇದು ಉದ್ದಿನ ಬೇಳೆ ಹಾಕ್ಬಹುದು, ಏನಾದ್ರೂ ಹಾಕ್ಬಹುದು. ನೀವು ಸ್ಪೆಷಲ್ ಆಗಿ ಹೆಸರು ಬೇಳೆ? ನಂದು ಹೊಸ ಹೊಸದೆಲ್ಲ. ಈಗ ನಾನು ಹಾಕ್ತಾ ಇದ್ದೇನೆ. ಓಕೆ. ಈಗ ಅದು ಕಾಯುವಾಗ ಅದು ಕಾಯ್ತದೆ. ಕಲಸಿರುವ ಹಿಟ್ಟನ್ನು ಒಯ್ತಾ ಇದ್ದೇನೆ. ನೀವಾಗ್ಲೇ ಮಾತನಾಡ್ತಿರೋವಾಗ ಹೇಳಿದ್ರಿ ಬೆಲ್ಲದ ಜೊತೆ ನಾವು ಉಪ್ಪು ಜಾಸ್ತಿ ಹಾಕಬಾರ್ದು. ಏನಾದ್ರೂ ಸೈಂಟಿಫಿಕ್ ರೀಸನ್? ಇದು ಸ್ವಲ್ಪ ಸ್ಲೋ ಆಗ್ಬೇಕು, ಇದು ಸಣ್ಣದಾಗ್ಬೇಕು, ಅದಕ್ಕೆ ಮುಚ್ಚಲ ಇಡ್ಬೇಕು, ಮೇಲಿದು ಬೇಯಬೇಕಲ್ಲ. ಇದಂದರೆ ಅದು ಒಲೆಯಲ್ಲಿ ಮಾಡಬೇಕಾಗ್ತದೆ. ಅದರಲ್ಲಿ ಮಾಡಿದರೆ ಅದು ಮೆಲ್ಲಗೆ ಬಿಸಿಲು ಇಲ್ಲ ಇಲ್ಲ ಬಿಸಿ ಬೆಂಕಿ ಸಹ ಕಡಿಮೆಯಲ್ಲಿ ಆಗ್ತದೆ. ಅದರ ಮೇಲೆ ಕೆಂಡ ಹಾಕ್ಲಿಕ್ಕೆ ಉಂಟು, ಅದು ಮೇಲೆ ಮತ್ತು ಕೆಳಗೆ ಒಟ್ಟಿಗೆ ಕಾಯ್ತಾ ಇರ್ತದೆ, ಅದಕ್ಕೆ ಗೆಂಡ ದಡ್ಡೆ ಅಂತ ಹೆಸರು. ಆದರೆ ಇದೀಗ ಗ್ಯಾಸು ಹೊಸ ಇದಾಗಿದೆ ಅಲ್ಲ, ಆದ ಕಾರಣ ಇದು ಮೆಲ್ಲ ಇದು ಇಟ್ಟು ಹೀಗೆ ಬೇಯ್ತಾ ಉಂಟು. ಇನ್ನು ತಿರುಗಿಸಿ ಹಾಕ್ಬೇಕು. ಹಾಗೆ ಒಂದು ಸ್ವಲ್ಪ ಅದರ ಮೇಲ್ಗಡೆ ನೀರುಳ್ಳಿ ಕಾಯಿ ತುರಿಗಳನ್ನು ಅದರ ಮೇಲೆ ಅಲ್ಲ, ಈಗ ಕಾವಳಿಗೆ ಹಾಕಿ ಆಮೇಲೆ ಇದನ್ನು ಹಾಕುವ ಮೊದಲು ಇದನ್ನು ಹಾಕ್ಬೇಕು, ಅಡಿಗೆ ಬೀಳ್ತದೆ. ಈಗ ಮೇಲೆಗೆ ಏನು ಬೀಳಿಲ್ಲಲ್ಲ. ಅಮ್ಮ, ನಿಮ್ಮ ಬಿಡುವಿನ ವೇಳೆಯಲ್ಲಿ ಏನ್ ಮಾಡ್ಕೊಂಡಿರ್ತೀರಾ ಮನೆಯಲ್ಲೆಲ್ಲ? ನಾನು ಸ್ವಲ್ಪ ಹೊಲಿತಾ ಇದ್ದೇನೆ. ಟೈಲರಿಂಗ್ ಮಾಡ್ತೀರಾ? ಟೈಲರಿಂಗ್ ಮಾಡ್ತೇನೆ, ಹಾಡುಗಳನ್ನು ಆಡ್ತಾ ಇದ್ದೇನೆ, ಭಜನೆ ಮಾಡ್ತೇನೆ. ಮತ್ತೆ ಮನೆ ಕೆಲಸ ಉಂಟಲ್ಲ, ನಾನು ಅಲ್ಲಿ ಅವಳು. ಭಜನೆ ಕಾರ್ಯಕ್ರಮಗಳಿಗೆ ಹೋಗ್ತೀರಾ? ಭಜನೆ ಕಾರ್ಯಕ್ರಮ ಎಲ್ಲೂ ಹೋಗುದಿಲ್ಲ. ಭಜನೆ ಅಂದ್ರೆ ದೇವಸ್ಥಾನದಲ್ಲಿ ಕರೀತಾರೆ, ನಾನೆಲ್ಲ ಅದಕ್ಕೆಲ್ಲ ಸ್ವಲ್ಪ ಈಗ ಇದರ ಮೇಲೆ ನೀರುಳ್ಳಿ ಹಾಕ್ತೇನೆ, ಅಂದ್ರೆ ಅದು ಮಗುಚಿ ಹಾಕ್ಬೇಕಲ್ಲ. ಚೆನ್ನಾಗಿ ಉಬ್ಬಿದೆ ಕೂಡ, ಹಾಗೆ ಚಂದ ಬರ್ತದೆ. ಇನೋ ಹಾಕಿದ್ರೆ ಹೌದು ನೋಡಿ, ಹೀಗೆ ಬರ್ತದೆ. ಅಂದ್ರೆ ಅದು ಒಂದು ಬಟ್ಟಲಲ್ಲಿ ಯಾವಾಗಲೂ ತೆಗೆಯುವುದು ಬೇಡ. ಹೀಗೆ ಒಳ್ಳೆ, ಹೀಗೆ ನೋಡ್ಲಿಕ್ಕೂ ಚಂದವೇ, ಆದ್ರೆ ಹೀಗೆ ಮಗುಚಿ ಹಾಕಿದ್ರೆ ಕಾಯ್ತದೆ ಒಳ್ಳೆ. ನೋಡಿ ಆಯ್ತು, ಕಂದು ಬಣ್ಣಕ್ಕೆ ಬಂದಿದೆ. ಬಂದು ಸ್ವಲ್ಪ ಅಡಿಯಲ್ಲಿ ಸಹ ಬೇಯ್ತದಲ್ಲ, ಸ್ವಲ್ಪ ಬೇಲಿ. ಒಂದು ಭಜನೆ ಹೇಳ್ಬೋದಾ ನಮಗೋಸ್ಕರ? ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ, ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ, ನಾದಮೂರ್ತಿ ನಿನ್ನ ಚರಣ ಮೋದದಿಂದ ಭಜಿಸುವೇನು, ನಾದಮೂರ್ತಿ ನಿನ್ನ ಚರಣ ಮೋದದಿಂದ ಭಜಿಸುವೆ, ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ, ಜ್ಞಾನವೆಂಬ ನವರತ್ನದ ಮಂಟಪದ ಮಧ್ಯದಲ್ಲಿ
ಜ್ಞಾನವೆಂಬ ನವರತ್ನಾದ ಮಂಟಪಾದ ಮಾಧ್ಯದಲ್ಲಿ ಗಾನಲೋಲನ ಕುಳ್ಳಿರಿಸಿ ಜ್ಞಾನದಿಂದ ಭಜಿಸುವೇನು. ದೋಸೆ ನೀವು ಭಜನೆ ಹಾಡ್ತಾ 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 ಇಲ್ಲಿ ದೋಸೆ ಹಾಗೆ ರೆಡಿ ಆಗಿದೆ. ಈಗ ಸರಿ, ಇದನ್ನು ಸರ್ವ್ ಮಾಡ್ತೇನೆ. ಓಕೆ. ಹಾಗೆ ಹೆಸರು ಬೇಳೆ ಎಲ್ಲ ಅದರಲ್ಲಿ ಮಿಕ್ಸ್ಚರ್ ಆಗಿದೆ. ಎಲ್ಲ ಆಗಿದೆ. ಹೌದು. ಕಟ್ ಮಾಡ್ತೇನೆ. ಅದಂದ್ರೆ ಈಗ ಪೀಸ್ ಪೀಸ್ ಮಾಡಬೇಕು ಇದನ್ನು. ಆಗ ತಿನ್ನೋಕು ತುಂಬಾ ಈಸಿ ಆಗಿರುತ್ತೆ. ಹೌದೌದು. ಇನ್ನೊಂಚೂರು ತರಕಾರಿಗಳೆಲ್ಲ ಹಾಕಿದ್ರೆ ಪಿಜ್ಜಾ. ಇಲ್ಲ 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 ಇಲ್ಲ, ಇದು ಹೀಗೆ ಕಲ್ತಪ್ಪ ಅಂದ್ರೆ ಗೆಂಡದಡ್ಡೆ ಅಂದ್ರೆ ಇದು ಸಿಹಿಯಲ್ಲೇ ಬರಬೇಕು. ಇದಕ್ಕೆ ಯಾವ ಇದನ್ನು ಹಾಕ್ಲಿಕ್ಕಿಲ್ಲ. ನಾನು ಈಗ ಮಾಡಿದ ಕಲ್ತಪ್ಪ ಹೇಗೆ ಉಂಟಂತ ರುಚಿ ಎಲ್ಲರಿಗೂ ಅದೊಂದು ನೀನು ತಿಂದು ಎಲ್ಲರಿಗೂ ಹೇಳ್ಬೇಕು ಹೀಗೆ ಉಂಟು ಅಂತ. ಖಂಡಿತ. ತುಳುನಾಡಿನಲ್ಲಿ ಗೆಂಡದಡ್ಡೆ ಅಂತ ಏನ್ ಹೇಳ್ತೇವೆ, ಕಲ್ತಪ್ಪ ನಮಗೋಸ್ಕರ ವಜ್ರಮ್ಮ ಮಾಡ್ಕೊಟ್ಟಿದ್ದಾರೆ. ಹೇಗಿದೆ ಅಂತಾನು ಹೇಳ್ತೇವೆ. ಅದಕ್ಕೂ ಮುನ್ನ ಹೇಗ್ ಮಾಡೋದು ಅಂತ ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಕಲ್ತಪ್ಪ ತಯಾರಿಸುವ ವಿಧಾನ. ಮೊದಲು 4 ಗಂಟೆಗಳ ಕಾಲ ನೆನೆಸಿದ ಬೆಳ್ತಿಗೆ ಅಕ್ಕಿಗೆ ತೆಂಗಿನ ತುರಿ, ಬೆಲ್ಲ, ಚಿಟಿಕೆ ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ 1 ಪ್ಯಾಕೆಟ್ ಈನೋ ಹಾಕಿ ಕಲಸಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ತುಪ್ಪ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಈರುಳ್ಳಿ, ಹೆಸರುಬೇಳೆ ಹಾಕಿ ಒಗ್ಗರಣೆ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಬೇಯಿಸಿ. ಸ್ವಲ್ಪ ಬೆಂದ ನಂತರ ಮೇಲಿನಿಂದ ಹೆಚ್ಚಿದ ಈರುಳ್ಳಿ, ತೆಂಗಿನ ತುರಿ ಹಾಕಿ ಮಗುಚಿ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ತುಳುನಾಡು ಸ್ಪೆಷಲ್ ಕಲ್ತಪ್ಪ ಸವಿಯಲು ಬಲು ರುಚಿ. ಕಲ್ತಪ್ಪ ಮಾಡೋದು ಹೇಗೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ ರೆಸಿಪಿ ಏನು, ಯಾವ ಡಿಶನ್ನ ಹೇಳ್ಕೊಡ್ತಾರೆ ಅನ್ನೋದನ್ನ ನೋಡೋಣ ಒಂದು ಪುಟ್ಟ ಬ್ರೇಕ್ ನಂತರ. ಸ್ಮಾಲ್ ಬ್ರೇಕ್ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ಟೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೇನೆ ಮದುವೆ ಜವಳಿಗಳ ಅಪೂರ್ವ ಸಂಗ್ರಹಗಳ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಾವು ಕಲ್ತಪ್ಪ ಹೇಗ್ ಮಾಡೋದು ಅಂತ ನಮ್ಮ ಅಮ್ಮನವರಿಂದ ಕೇಳ್ಕೊಂಡು ಬಂದ್ವಿ. ಈಗ ಯಾವ ರೆಸಿಪಿನ ಮಾಡ್ತಾರೆ ಅಂತ ಬನ್ನಿ ಅವ್ರ ಹತ್ರನೇ ಕೇಳೋಣ. ಅಮ್ಮ, ಕಲ್ತಪ್ಪ ಹೇಗ್ ಮಾಡೋದು ಅಂತ ಹೇಳ್ಕೊಟ್ರಿ. ಈಗ ಎಳ್ಳಿನ ಜ್ಯೂಸ್ ಮಾಡ್ತೇನೆ ಅಂತ. ಯಾವ ಜ್ಯೂಸ್? ಎಳ್ಳು ಜ್ಯೂಸು. ಓಕೆ, ಹಾಗಾದ್ರೆ ಮಾಡೋಣ. ಏನಿಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು. ಇದಕ್ಕೆ ಸುರಿಗೆ ಹಾಲು ಸ್ವಲ್ಪ, ಆಮೇಲೆ ಅದಕ್ಕೆ ಎಳ್ಳು ಹಾಕಿ, ಆಮೇಲೆ ಸಕ್ಕರೆ, ಆಮೇಲೆ ಎಳ್ಳು, ಇದು ಏಲಕ್ಕಿ ಅಷ್ಟೇ. 3 ಬಗೆ ಸಣ್ಣದಾಗಿರುವಂತಹ ಸ್ವಲ್ಪ ಸ್ವಲ್ಪ ಪ್ರಮಾಣದ ಇಂಗ್ರೀಡಿಯೆಂಟ್ಸ್ ಜೊತೆ ಪಟಾಪಟ್ ಅಂತ ಮಾಡ್ಬೋದು. ಓಕೆ, ಹಾಗಾದ್ರೆ ಸ್ಟಾರ್ಟ್ ಮಾಡುವ. ಆಯ್ತು. ಒಂದು ಸ್ವಲ್ಪ ಜಾರ್, ಮಿಕ್ಸಿ ಜಾರ್. ಹೌದು. ಅಂದರೆ ದೊಡ್ಡ ಸಣ್ಣದೇ ಸಾಕಿತ್ತು, ಆದರೆ ಬೇಡ ಇರಲಿ. ಎಳ್ಳು ಎಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೀರಾ? ಸಾಧಾರಣ 3 ಚಮಚ, 2 ಲೋಟಕ್ಕೆ 3 ಚಮಚ ಬೇಕಾಗ್ತದೆ. ಆಯ್ತಾ? ಈಗ ಸಣ್ಣ ಸ್ಪೂನ್ ಕೊಡು ಸಕ್ಕರೆ ಹಾಕ್ಲಿಕ್ಕೆ. ಮೊದಲು ಸಕ್ಕರೆ ಹಾಕೋತೀರಾ? ಎಲ್ಲ ಹಾಕಿದ್ದೇನೆ, ಹಾಲು ಹಾಕಿದ್ದೇನೆ, ಇನ್ನು ಸಕ್ಕರೆ ಹಾಕ್ತಾ ಇದ್ದೇನೆ. ಆಮೇಲೆ 1-2 ಏಲಕ್ಕಿ ಪರಿಮಳಕ್ಕೆ ಗಟ್ಟಿ. ಚೆನ್ನಾಗಿ ಗ್ರೈಂಡ್ ಆಗಿದೆ. ಆಯ್ತು. ಮೆಲ್ಲ.
ಮತ್ತೆ ಇದಕ್ಕೆ ಹಾಲು ಬೆರೆಸ್ಕೋಬೇಕು. ಹೌದು, ಓಕೆ. ಅದು ಇಲ್ಲದಿದ್ರೆ ಅದರಲ್ಲಿ ತುಂಬ ತೆಳುವಾದರೆ ಆಗುದಿಲ್ಲಲ್ಲ. ಈಗ ಎಳ್ಳಿನ ಜ್ಯೂಸು ತಯಾರಾಗಿದೆ, ರೆಡಿ ಆಗಿದೆ. ಈ ಶೆಕೆಗಂತೂ ಹೇಳಿ ಮಾಡಿಸಿರೋ ಹೌದು, ಜ್ಯೂಸ್. ಆರೋಗ್ಯಕ್ಕೆ ಯಾವತ್ತೂ ಕುಡಿಬಹುದು ಇದನ್ನು. ಎಳ್ಳಿನ ಜ್ಯೂಸು ತಯಾರಾಯಿತು, ನೋಡಿ ಹೇಳು. ಎಳ್ಳು ಜ್ಯೂಸ್ ಹೇಗೆ ಮಾಡೋದು ಅಂತ ವಜ್ರಮ್ಮ ಹೇಳ್ಕೊಟ್ರು. ತುಂಬಾ ಸಿಂಪಲ್ ಆಗಿರೋ ರೆಸಿಪಿ. ಹೇಗೆ ಮಾಡಿದ್ರು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಎಳ್ಳು ಜ್ಯೂಸ್ ತಯಾರಿಸುವ ವಿಧಾನ. ಮೊದಲಿಗೆ 3 ರಿಂದ 4 ಚಮಚದಷ್ಟು ಬಿಳಿ ಎಳ್ಳು, ಸ್ವಲ್ಪ ಹಾಲು, ರುಚಿಗೆ ಅನುಸಾರವಾಗಿ ಸಕ್ಕರೆ, ಏಲಕ್ಕಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣಕ್ಕೆ ಬೇಕಾಗುವಷ್ಟು ಹಾಲು ಹಾಕಿ ಬೆರೆಸಿ. ಈಗ ಸರ್ವ್ ಮಾಡಿ ಆರೋಗ್ಯಕರ ಎಳ್ಳು ಜ್ಯೂಸ್. ಅಮ್ಮ ಇವತ್ತು ಸ್ಪೆಷಲ್ ಆಗಿ ಕಲ್ತಪ್ಪ ಹಾಗೆ ಎಳ್ಳು ಜ್ಯೂಸ್ ಕೂಡ ಮಾಡಿಕೊಟ್ಟಿದ್ದೀರಾ. ಕಲ್ತಪ್ಪ ಬೆಳಗಿನ ತಿಂಡಿಗೆ ರುಚಿಯಾಗಿದ್ದರೆ ಎಳ್ಳು ಜ್ಯೂಸ್ ನಮ್ಮ ಬಾಯಾರಿಕೆಯನ್ನು ನಿವಾರಿಸೋಕೆ ತುಂಬ ಚೆನ್ನಾಗಿರುತ್ತೆ. ಕಲ್ತಪ್ಪ ಟೇಸ್ಟ್ ಹೇಗಿದೆ ಅಂತ ಒಂದ್ಸಲ ನೋಡಬೇಕು. ನೋಡಿ. ತುಂಬ ಚೆನ್ನಾಗಿದೆ. ಈರುಳ್ಳಿ, ಹೆಸರು ಬೇಳೆ ಸಿಗ್ತಾ ಇದೆ, ಜೊತೆಗೆ ಬೆಲ್ಲ ಹಾಕಿದ್ರಲ್ಲ, ಹಾಗೆ ಸ್ವೀಟ್ ಎಲ್ರಿಗೂ ಇಷ್ಟ ಆಗುತ್ತೆ ಯೂಶ್ವಲಿ. ಸಖತ್ತಾಗಿದೆ. ಜ್ಯೂಸ್ ಹೇಗಿದೆ ಅಂತ ಒಮ್ಮೆ ಟೇಸ್ಟ್ ಮಾಡುವ. ಜ್ಯೂಸ್ ಕೂಡ ಅಷ್ಟೇ, ಸಕ್ಕರೆ ಸ್ವಲ್ಪ ಹದವಾಗಿ ತುಂಬ ಚೆನ್ನಾಗಿದೆ. ಜೋರು ಬಾಯಾರಿಕೆ ಆಯಿತು ಅಥವಾ ಜ್ಯೂಸ್ ಕುಡಿಬೇಕು ಅಂತ ಅನಿಸಿದ್ರೆ ಪಟಾಪಟ್ ಅಂತ ಮಾಡ್ಕೊಂಡು ಕುಡಿದ್ಬಿಡ್ಬೋದು. ಎರಡೂ ರೆಸಿಪಿ ಕೂಡ ತುಂಬ ಚೆನ್ನಾಗಿದೆ. ಅದೇ ರೀತಿ ತುಂಬ ಈಸಿ ಆಗಿರೋ ರೆಸಿಪಿ ಬೇರೆ, ಹಾಗಾಗಿ ತುಂಬ ಖುಷಿ ಆಯಿತು ಮಾಡಿಕೊಟ್ಟಿರೋದು. ಕಲಿಸಿದ ಹಾಗೂ ಆಯಿತು ಎಲ್ರಿಗೂ ಕೂಡ. ಇವತ್ತು ನಮ್ಮ ಈ ವೇದಿಕೆಗೆ ಬಂದು ನಮಗೋಸ್ಕರ ಸ್ಪೆಷಲ್ ಆಗಿರೋ 2 ಸುಲಭವಾಗಿರೋ ರೆಸಿಪಿನ ಹೇಳ್ಕೊಟ್ಟಿದ್ರ, ಜೊತೆಗೆ ತುಳುನಾಡಿನ ರೆಸಿಪಿನ ಪರಿಚಯ ಮಾಡಿ ಕೂಡ ಕೊಟ್ಟಿದ್ದೀರಾ. ತಮಗಾಗಿ ನಮ್ಮ ಕಡೆಯಿಂದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ತುಂಬ ಥ್ಯಾಂಕ್ಸ್. ಹಾಗೆ ಇನ್ನೊಂದು ಗಿಫ್ಟ್ ಹ್ಯಾಂಪರ್ ಕೂಡ ಇದೆ ಅಮ್ಮ. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಆಯ್ತು ಮಗ. ತುಳುನಾಡಿನ ಸ್ಪೆಷಲ್ ತಿಂಡಿ ಕಲ್ತಪ್ಪ. ಇದರ ಜೊತೆಗೆ ಫಟಾಫಟ್ ಅಂತ ಮಾಡಿ ನಾವೇ ಕುಡಿಯೋಕೆ ಯೂಸ್ ಆಗುವಂತಹ ಎಳ್ಳು ಜ್ಯೂಸ್. ಈ ಬೇಸಿಗೆ ಕಾಲದಲ್ಲಿ ಯಾವಾಗ ಬೇಕಾದರೂ ಅಷ್ಟೇ ಎಳ್ಳು ಜ್ಯೂಸ್ ಆರೋಗ್ಯಕ್ಕೆ ತಂಪುಕಾರಿಯೂ ಹೌದು, ಹಿತಕಾರಿಯೂ ಹೌದು. ಈ ರೆಸಿಪಿ ಹೇಗೆ ಮಾಡೋದು ಅಂತ ತಿಳ್ಕೊಂಡು ಬಂದ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರೆಸಿಪಿ ಜೊತೆ ಮೀಟ್ ಆಗೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.